ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಕೋಟ್ಯಾಂತರ ಭಕ್ತರು ತಮ್ಮ ಆರಾಧ್ಯ ದೈವ ಶ್ರೀರಾಮನ ಭಕ್ತಿಗಾಗಿ ಅರ್ಪಿಸಿದ ಪವಿತ್ರ ದೇಣಿಗೆಯ ಹಣವೇ ಈಗ ನಿಗೂಢವಾಗಿ ಮಾಯವಾಗುತ್ತಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯ ಶ್ರೀರಾಮ ಮಂದಿರ ಇಡೀ ವಿಶ್ವಕ್ಕೆ ಹೆಸರುವಾಸಿ. ಆದರೆ ಅಲ್ಲಿ ನಡೆಯುತ್ತಿದ್ದಂತಹ ಕೆಲವು ಮೋಸಗಳು ಇತ್ತೀಚೆಗೆ ಬಯಲಾಗುತ್ತಿದೆ. ಹೀಗಾಗಿ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು ವಿಶೇಷ ತನಿಖಾ ದಳ ಅಂದರೆ SITಯನ್ನ ನಡೆಸಿದ ಹೈ ವೋಲ್ಟೇಜ್ ತನಿಖೆಯ ಬೆನ್ನಲ್ಲೇ ಟ್ರಸ್ಟ್ನ ಪ್ರಮುಖ ಆಪ್ತ ಟೀನು ಯಾದವ್ ಹಾಗೂ 6 ಜನ ಕ್ಯಾಶಿಯರ್ ಸೇರಿದಂತೆ 8 ಮಂದಿ ಆರೋಪಿಗಳ ವಿರುದ್ಧ ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ದರೋಡೆ, ವಂಚನೆ ಮತ್ತು ಕ್ರಿಮಿನಲ್ ಪಿತೂರುಗಳಲ್ಲಿ ಸ್ಫೋಟಕ FIR ಕೂಡ ದಾಖಲಾಗಿದೆ. ಈ ಭ್ರಷ್ಟಾಚಾರದ ಬೆಂಕಿ ಎಷ್ಟು ಜೋರಾಗಿದೆ ಅಂದರೆ FIR ದಾಖಲಾದ ಕೆಲವೇ ಕ್ಷಣಗಳಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಚಂಪಕ್ ರೈ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ತಮ್ಮ ಸ್ಥಾನಗಳಿಗೆ ದಿಢೀರಂತ ರಾಜೀನಾಮೆ ಕೊಟ್ಟಿರುವುದು ಕೂಡ ಈಗ ಹಲವರಲ್ಲಿ ಸಂಶಯವನ್ನ ಹುಟ್ಟಿಸಿದೆ. ಹಾಗಾದ್ರೆ ಅಲ್ಲಿ ಪಡೆಯುತ್ತಿದ್ದಂತಹ ದೇಣಿಗೆ ಎಲ್ಲಿ ಹೋಗುತ್ತಿತ್ತು, ಏನಾಗುತ್ತಿತ್ತು ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಆತಂಕ ಸೃಷ್ಟಿಪಡಿಸಿದೆ. ಅಯೋಧ್ಯೆಯ ರಾಮ ಮಂದಿರ ದೇಶದ ಸಂಸ್ಕೃತಿ, ನಂಬಿಕೆ, ಪರಂಪರೆಯ ಐತಿಹಾಸಿಕ ಸಂಕೇತ. ಶತಮಾನಗಳ ಧಾರ್ಮಿಕ ದಾಸ್ಯದಿಂದ ಮೇಲೆದ್ದು ವಿಶ್ವಕ್ಕೆ ತನ್ನನ್ನು ತನ್ನ ಇರುವಿಕೆಯನ್ನ ಮಗದೊಮ್ಮೆ ಪರಿಚಯಿಸುತ್ತಿರುವ ಸಂಸ್ಕೃತಿ, ಧಾರ್ಮಿಕತೆಯ ಪ್ರತೀಕವಾಗಿದ್ದರಿಂದ ರಾಮ ಮಂದಿರವು ರಾಷ್ಟ್ರ ಮಂದಿರ ಎಂದು ಕರೆಯುತ್ತಾರೆ. ಭಗವಾನ್ ಶ್ರೀರಾಮನು ಪುರುಷೋತ್ತಮನಾಗಿ, ರಾಘವನಾಗಿ, ಕೋದಂಡಪಾಣಿಯಾಗಿ ಕರ್ತವ್ಯ ನಿಷ್ಠೆ ಮತ್ತು ಧರ್ಮನಿಷ್ಠೆ ಏನು ಎಂಬುದನ್ನ ಲೋಕಕ್ಕೆ ಪರಿಚಯಿಸಿದ ವ್ಯಕ್ತಿತ್ವ ಮತ್ತು ದೈವಿಕತೆಯ ಗಣಿ. ಲೈಂಗಿಕ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಂತು ಎದುರಿಸಿ ಗೆಲುವನ್ನು ತನ್ನದಾಗಿಸುವ ಮುಖ್ಯ ಎಂಬುದಕ್ಕೆ ಸೂಕ್ತ ಪಾಠ ಶ್ರೀರಾಮನ ಜೀವನ ಶೈಲಿಯಾಗಿತ್ತು. ಅಂತಹ ಶ್ರೀರಾಮನಿಗೆ ಅಯೋಧ್ಯೆಯಲ್ಲಿ ಒಂದು ಭವ್ಯ ಹಾಗೂ ದಿವ್ಯ ಮಂದಿರ ಈಗ ನಿರ್ಮಾಣಗೊಂಡಿದೆ. ಈ ದೇವಸ್ಥಾನ ಇಡೀ ವಿಶ್ವದಲ್ಲೇ ಅತ್ಯಂತ ಗಟ್ಟಿಮುಟ್ಟಾದ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನ ಸರಿಸುಮಾರು 1000 ವರ್ಷಗಳಿಂದ 5000 ವರ್ಷಗಳವರೆಗೆ ಗಟ್ಟಿಮುಟ್ಟಿಯಾಗಿ ನಿಲ್ಲುತ್ತದೆ ಎಂದು ದೇವಸ್ಥಾನವನ್ನು ಕಟ್ಟುತ್ತಿರುವ ಸಂಸ್ಥೆ ಭರವಸೆ ನೀಡಿದೆ. ಇದಕ್ಕೆ ಕಾರಣ ಈ ದೇವಸ್ಥಾನಕ್ಕೆ ಬಳಸಲಾಗುತ್ತಿರುವ ಕಲ್ಲುಗಳು. ಅಷ್ಟೇ ಅಲ್ಲ, ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀರಾಮ ಹಾಗೂ ಸೀತಾಮಾತೆಯ ಮೂರ್ತಿಯು ಕೂಡ ಅಷ್ಟೇ ವಿಶೇಷವಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಮೂರ್ತಿಯನ್ನು ವಿಶೇಷವಾಗಿ ನೇಪಾಳದಲ್ಲಿ ಸಿಗುವಂತಹ ಸಾಲಿಗ್ರಾಮದ ದೈತ್ಯಾಕಾರ ಶಿಲೆಗಳಿಂದ ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿ ಪ್ರಶ್ನೆ ಬರುವುದು, ಯಾಕೆ ಈ ದೈತ್ಯಾಕಾರ ಸಾಲಿಗ್ರಾಮ ಶಿಲೆಗಳಿಂದಲೇ ಶ್ರೀರಾಮ ಹಾಗೂ ಸೀತೆಯ ವಿಗ್ರಹವನ್ನು ಕೆತ್ತಲಾಗುತ್ತಿದೆ ಎಂದು. ಹಾಗೆಯೇ ಶ್ರೀರಾಮ ಮಂದಿರ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಗಟ್ಟಿಯಾಗಿ ಹಾಗೂ ಅತಿ ಸ್ಟ್ರಾಂಗ್ ಆದಂತಹ ಸ್ಟ್ರಕ್ಚರ್ ಎಂಬುದು ಈಗ ಎಲ್ಲರಲ್ಲಿಯೂ ಗೊತ್ತಾದಂತಹ ವಿಷಯವಾಗಿದೆ. ಇದಕ್ಕೆ ಕಾರಣ ಈ ದೇವಸ್ಥಾನವನ್ನು ಕಟ್ಟಲು ಬಳಸುತ್ತಿರುವ ಕಲ್ಲುಗಳು. ಈ ಕಲ್ಲುಗಳು ಸಾಮಾನ್ಯ ಕಲ್ಲುಗಳಲ್ಲ, ಇವು ಅರ್ಥಕ್ವೇಕ್ ಪ್ರೂಫ್ ಆಗಿವೆ. ಈ ಕಲ್ಲುಗಳನ್ನು ಹೆಚ್ಚಾಗಿ ರಾಜಸ್ಥಾನ, ಕರ್ನಾಟಕ ಮತ್ತು ತಮಿಳುನಾಡುಗಳಿಂದ ಆಮದು ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಕಲ್ಲನ್ನು 4 ರಿಂದ 5 ಬಾರಿ ಪರೀಕ್ಷೆ ಮಾಡಿ ಆಮೇಲೆ ಇವುಗಳನ್ನು ಬಳಸಿ ಕೆತ್ತನೆ ಮಾಡಲಾಗುತ್ತಿದೆ. ಈ ಕಲ್ಲುಗಳು ಕೂಡ ಸಾವಿರಾರು ವರ್ಷಗಳ ಹಳೆಯದ್ದು ಹಾಗೂ ಅಷ್ಟೇ ಪವಿತ್ರವಾಗಿದೆ ಎಂದು ದೇವಾಲಯ ನಿರ್ಮಿಸುತ್ತಿರುವ ತಂತ್ರಜ್ಞರು ಹಾಗೂ ಶಿಲ್ಪಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಈ ಕಲ್ಲುಗಳು ಸರಿಸುಮಾರು 25 ಮಿಲಿಯನ್ ವರ್ಷಗಳಷ್ಟು ಹಳೆಯದ್ದು ಎಂದು ನಂಬಲಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಕಲ್ಲುಗಳು ಅತ್ಯಂತ ಪುರಾತನ ಕಲ್ಲುಗಳು ಮತ್ತು ಭೂಕಂಪ ಪ್ರತಿರೋಧಿಯಾಗಿವೆ. ಎಂತಹದೇ ಭಯಾನಕ ಭೂಕಂಪ ಬಂದರೂ ಕೂಡ ಈ ಕಲ್ಲುಗಳು ಮಾತ್ರ ಅಳಗಾಡುವುದಿಲ್ಲ ಹಾಗೂ ಬಿರುಕು ಬೀಳುವುದಿಲ್ಲ. ಈ ರೀತಿ ಪರೀಕ್ಷೆಗಳನ್ನು ಕೂಡ ಈ ಕಲ್ಲುಗಳ ಮೇಲೆ ಮಾಡಲಾಗಿದೆ. ಈ ಪ್ರತಿಯೊಂದು ದೈತ್ಯಾಕಾರದ ಕಲ್ಲುಗಳನ್ನು 15,000 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಅಷ್ಟೇ ಅಲ್ಲದೆ -40 ಡಿಗ್ರಿ ಸೆಲ್ಸಿಯಸ್ನಲ್ಲೂ ಕೂಡ ಈ ಕಲ್ಲುಗಳನ್ನು ಇಟ್ಟು ಪರೀಕ್ಷೆ ಮಾಡಲಾಗಿದೆ. ಇದೇ ಕಾರಣ ಎಂತಹ ಭೂಕಂಪ ಬಂದರೂ ಕೂಡ ಈ ಕಲ್ಲುಗಳು ತಮ್ಮ ಇಟ್ಟ ಜಾಗದಿಂದ ಅಲಗಾಡಲು ಸಾಧ್ಯವಿಲ್ಲ ಹಾಗೂ ಬಿರುಕು ಬೀಳಲು ಕೂಡ ಸಾಧ್ಯವಿಲ್ಲ. ಈ ಕಲ್ಲುಗಳ ಮೇಲೆ 1998ರಿಂದಲೇ ಕೆತ್ತನೆಯ ಕೆಲಸ ಆರಂಭವಾಗಿತ್ತು. ಈಗ ನಿಮಗೆ ಗೊತ್ತಾಗಿರಬೇಕು ಯಾಕೆ ಈ ದೇವಸ್ಥಾನ ವಿಶ್ವದಲ್ಲಿ ಅತ್ಯಂತ ಗಟ್ಟಿಮುಟ್ಟಾದ ದೇವಸ್ಥಾನ ಎಂದು. ಈಗ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಹಾಗೂ ಸೀತೆಯ ಮೂರ್ತಿಯ ಬಗ್ಗೆ ಕೆಲವು ಆಶ್ಚರ್ಯಕರ ಮಾಹಿತಿಯನ್ನ ಪಡೆದುಕೊಳ್ಳೋಣ. ರಾಮ ಜನ್ಮಭೂಮಿ ಈ ದೇವಸ್ಥಾನ ಹಲವಾರು ವಾದ ವಿವಾದಗಳಿಂದ ಹೊರಹೊಮ್ಮಿ ಈಗ ಭವ್ಯ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿದೆ. ನಿಮಗೆಲ್ಲ ಗೊತ್ತಿರುವ ವಿಷಯ.
ಹೌದು, ಇಂತಹ ಭವ್ಯವಾದ ದೇವಸ್ಥಾನದ ಒಳಗಡೆ ನಿರ್ಮಾಣವಾಗುತ್ತಿರುವ ಸೀತಾರಾಮನ ಮೂರ್ತಿ ಅಂತಿಂತ ಕಲ್ಲಿನಿಂದ ಮಾಡಲಾಗಿಲ್ಲ. ಇದು ವಿಶೇಷವಾದಂತಹ ಹಾಗೂ ಶ್ರೇಷ್ಠವಾದಂತಹ ಮತ್ತು ಅತ್ಯಂತ ಪವಿತ್ರವಾದಂತಹ ಸಾಲಿಗ್ರಾಮದಿಂದ ಮಾಡಲಾಗಿದೆ. ವಿಶೇಷವಾಗಿ ಈ ಸಾಲಿಗ್ರಾಮವನ್ನು ನೇಪಾಳದ ಗಂಡಕಿ ನದಿಯಿಂದ ಭಾರತಕ್ಕೆ ರವಾನಾ ಮಾಡಲಾಗಿತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪರಿಶುದ್ಧವಾದಂತಹ ಸಾಲಿಗ್ರಾಮಗಳು ಸಿಗುವಂತಹ ಒಂದೇ ಒಂದು ಜಾಗ, ಅದುವೇ ನೇಪಾಳದ ಪವಿತ್ರ ನದಿ ಗಂಡಕಿ ನದಿ. ವಿಷ್ಣುವಿಗೆ ಸಾಲಿಗ್ರಾಮವೆಂದರೆ ಅತ್ಯಂತ ಪ್ರೀತಿಗೆ ಪಾತ್ರವಾದಂತಹ ಕಲ್ಲಾಗಿದೆ. ಶ್ರೀರಾಮ ಕೂಡ ವಿಷ್ಣುವಿನ ಅವತಾರವೇ. ಇದೇ ಕಾರಣ ಶ್ರೀರಾಮನ ಮೂರ್ತಿಯನ್ನ ಸಾಲಿಗ್ರಾಮದ ಕಲ್ಲಿನಿಂದಲೇ ಕೆತ್ತಲಾಗಿದೆ. ಈ ಸಾಲಿಗ್ರಾಮ ಕಲ್ಲನ್ನ ನೇಪಾಳದಿಂದ ರವಾನೆ ಮಾಡುವಾಗ ಭಾರತದ ಹಲವಾರು ನಗರಗಳ ಮೂಲಕ ಈ ಬೃಹದಾಕಾರ ಬಂಡೆಗಳು ಹಾದು ಬಂದಿವೆ. ಈ ಸಂದರ್ಭದಲ್ಲಿ ಹಲವಾರು ಲಕ್ಷಾಂತರ ರಾಮನ ಭಕ್ತರು ಈ ಶಿಲೆಗಳನ್ನು ಅಂದರೆ ಸಾಲಿಗ್ರಾಮ ಶಿಲೆಗಳನ್ನು ಪ್ರತಿಯೊಂದು ಪಟ್ಟಣದಲ್ಲಿ ಗ್ರಾಮಗಳಲ್ಲಿ ಪೂಜೆ ಮಾಡಿ ದರ್ಶನ ಪಡೆದಿದ್ದಾರೆ. ಈಗ ನಿಮ್ಮಲ್ಲಿ ಒಂದು ಕುತೂಹಲ ಇರಬೇಕು, ಯಾಕೆ ಈ ಸಾಲಿಗ್ರಾಮ ಕಲ್ಲನ್ನೇ ಬಳಸಿ ಶ್ರೀರಾಮ ಹಾಗೂ ಸೀತೆಯ ಮೂರ್ತಿಯನ್ನು ಕೆತ್ತಲಾಗುತ್ತಿದೆ ಎಂದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚಾಗಿ ದೇವರ ಮೂರ್ತಿಗಳನ್ನು ಸಾಲಿಗ್ರಾಮ ಶಿಲೆಯಲ್ಲಿಯೇ ಕೆತ್ತಲಾಗುತ್ತದೆ. ಯಾಕಂದರೆ ಇವು ಭೂಮಿಯ ಮೇಲೆ ಸಿಗುವಂತಹ ಅತ್ಯಂತ ಅಪರೂಪದ ಹಾಗೂ ಪವಿತ್ರವಾದ ಕಲ್ಲುಗಳು. ಅಷ್ಟೇ ಅಲ್ಲದೆ ಈ ಕಲ್ಲುಗಳಿಗೆ ಯಾವುದೇ ರೀತಿಯ ಹವಾಮಾನ ವೈಪರ್ಯದಿಂದ ಯಾವುದೇ ರೀತಿ ಹಾನಿ ಕೂಡ ಆಗುವುದಿಲ್ಲ. ಇದೇ ಕಾರಣ ಇಂತಹ ವಿಗ್ರಹಗಳು ಸಾವಿರಾರು ವರ್ಷಗಳ ಕಾಲ ಅತ್ಯಂತ ಆಕರ್ಷಕವಾಗಿ ಉಳಿದುಕೊಳ್ಳುತ್ತವೆ. ಶ್ರೀರಾಮ ಹಾಗೂ ಸೀತೆಯ ಮೂರ್ತಿಯನ್ನು ಕೆತ್ತಲು ಬಳಸಲಾದಂತಹ ಕಲ್ಲುಗಳಿಗಾಗಿ ಭಾರತಾದ್ಯಂತ ಹಾಗೂ ಸುತ್ತಮುತ್ತಲಿನ ದೇಶಗಳಲ್ಲಿಯೂ ಕೂಡ ಹಲವಾರು ವರ್ಷಗಳಿಂದ ಅನ್ವೇಷಣೆ ನಡೆಸಲಾಗಿತ್ತು. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ರಾಜಸ್ಥಾನ ಮುಂತಾದ ರಾಜ್ಯಗಳಲ್ಲಿಯೂ ಕೂಡ ತಜ್ಞರು, ಶಿಲ್ಪಿಗಳು, ಅರ್ಚಕರು ಹಲವಾರು ಕಲ್ಲುಗಳನ್ನು ಪರಿಶೀಲನೆ ಮಾಡಿದ್ದರು. ಆದರೆ ಎಲ್ಲ ಪರೀಕ್ಷೆಯಲ್ಲಿಯೂ ಪಾಸ್ ಆಗಲು ಕೊನೆಗೆ ಅವರಿಗೆ ಸಿಕ್ಕಿದ್ದೇ ನೇಪಾಳದ ಗಂಡಕಿ ನದಿ ಬಳಿ ಇದ್ದಂತಹ ಸುಮಾರು ಲಕ್ಷಕ್ಕಿಂತಲೂ ಹೆಚ್ಚು ಕಾಲ ವರ್ಷ ಹಳೆಯದಂತಹ ಈ ಸಾಲಿಗ್ರಾಮ ಶಿಲೆ. ಈ ಸಾಲಿಗ್ರಾಮ ಶಿಲೆಗಳು ವಿಶ್ವಾದ್ಯಂತ ಹಲವಾರು ಜಾಗಗಳಲ್ಲಿ ಸಿಗುತ್ತವೆ. ಆದರೆ ನೇಪಾಳದ ಗಂಡಕಿ ನದಿ ಬಳಿ ಸಿಗುವಂತಹ ಈ ಶಿಲೆ ಅತ್ಯಂತ ವಿಶೇಷವಾಗಿದೆ. ಕಾರಣ ಈ ಶಿಲೆಗಳ ಮೇಲೆ ವಿಷ್ಣುವಿನ ಸುದರ್ಶನ ಚಕ್ರದ ಹಾಗೆ ಮೂಡಿರುವ ಚಿಹ್ನೆಗಳನ್ನು ನೀವು ಕಾಣಬಹುದು. ಇದೇ ಕಾರಣ ವಿಶೇಷವಾಗಿ ಈ ಜಾಗದಲ್ಲಿ ದೊರೆತಂತಹ 2 ದೈತ್ಯಾಕಾರದ ಸಾಲಿಗ್ರಾಮ ಶಿಲೆಗಳನ್ನು ಹಲವಾರು ರೀತಿ ಪರೀಕ್ಷೆ ಮಾಡಿ ಕೊನೆಗೆ ಇವುಗಳನ್ನು ಬಳಸಲು ತಂತ್ರಜ್ಞರು ಹಾಗೂ ಶಿಲ್ಪಿಗಳು ನಿರ್ಧಾರ ಮಾಡಿದ್ದರು. ಈ ಒಂದು ಪ್ರಕ್ರಿಯೆ ನಡೆಯಲು ಸರಿಸುಮಾರು 3.5 ವರ್ಷಗಳ ಕಾಲ ಹಿಡಿದಿವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ಇದೇ ಮೊದಲಲ್ಲ. ಹಿಂದೆಯೂ ಕಟ್ಟಿ ಕೆಡವಿ ಕಟ್ಟಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ. ಆದಿಪುರುಷ ಶ್ರೀರಾಮನ ಅಯೋಧ್ಯೆಯು ವರ್ಣನೆಗೂ ನಿಲುಕದ ಸುಭಿಕ್ಷ ನೆಲೆ, ಕಲೆ, ಸಂಸ್ಕೃತಿ, ಖುಷಿ, ವಿಶ್ವಾಸ, ಆನಂದದ ವೈಭವಯುತ ರಾಮರಾಜ್ಯವಾಗಿತ್ತು. ರಾಮನು ಜಲಸಮಾಧಿ ತೆಗೆದುಕೊಂಡ ನಂತರ ಭವ್ಯ ಅಯೋಧ್ಯೆ ನಗರವು ಕಳೆಗುಂದಲು ಶುರುವಾಗಿತ್ತು ಎಂಬ ಐತಿಹ್ಯವಿದೆ. ರಾಮನ ಮಗ ಕುಶನು ಅಯೋಧ್ಯವನ್ನ ಪುನಃ ನಿರ್ಮಿಸಿದ್ದನು. ಕ್ಷಣಿಸಿದ ನಗರವು ಮರಳಿ ವೈಭವ ಕಂಡಿತ್ತು. ಅಯೋಧ್ಯವನ್ನು ನೋಡುತ್ತಿದ್ದ ಸೂರ್ಯವಂಶದ ಕೊನೆಯ ಮಹಾರಾಜ ಬೃಹದಲ್ಮನು ಮಹಾಭಾರತದ ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಮರಣ ಹೊಂದಿದ್ದನು. ಕಾಲಾಂತರದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯು ಮತ್ತೆ ಸೊರಗಲು ಶುರುವಾಗಿತ್ತು. ಅದರ ನಂತರ ರಾಜ ವಿಕ್ರಮಾದಿತ್ಯನು ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದನು ಎಂಬ ಐತಿಹ್ಯವಿದೆ. ಅರಣ್ಯದಿಂದ ಸುತ್ತುವರೆದಿದ್ದ ಅಯೋಧ್ಯೆಯನ್ನು ಗಮನಿಸಿದ ವಿಕ್ರಮಾದಿತ್ಯನು ಶೋಧನೆಯ ಬಳಿಕ ಅದು ರಾಮ ಜನ್ಮಭೂಮಿ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ. ಋಷಿ ಮುನಿಗಳಿಂದ ಸ್ಥಳದ ಮಹಿಮೆಯನ್ನು ತಿಳಿದು ಭವ್ಯವಾದ ಮಂದಿರ ಮತ್ತು ಸುತ್ತಲಿನ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದ್ದನು. ಅದರ ನಂತರ ಗುಪ್ತರ ಕಾಲದಲ್ಲಿ ಅಯೋಧ್ಯೆ ರಾಮ ಮಂದಿರ ಸುಭಿಕ್ಷೆಯಲ್ಲಿತ್ತು. ಅಲ್ಲಿಂದ ಹಲವರ ಕಾಳಜಿ ಇಲ್ಲದ ರಾಮ ಮಂದಿರವು 14ನೇ ಶತಮಾನದಲ್ಲಿ ಅಪಾಯಕ್ಕೆ ಒಳಗಾಗಿತ್ತು. ಇದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಿಸಬೇಕೆಂಬುದು ಕೋಟ್ಯಾಂತರ ಭಾರತೀಯರ ಕನಸಾಗಿತ್ತು. ರಾಮ ಮಂದಿರದ ಗರ್ಭಗುಡಿಯಲ್ಲಿ 2 ಮೂರ್ತಿಗಳು ಪ್ರತಿಷ್ಠಾಪನೆ ಆಗಿವೆ. ಸಣ್ಣ ಮೂರ್ತಿಗಳು ಎತ್ತಿಡುವ ಸ್ಥಿತಿಯಲ್ಲಿ ಇರಲಿವೆ. ಇದನ್ನು ಮೈಸೂರಿನ ಶಿಲ್ಪಿಯೇ ತಯಾರಿಸಿದ್ದಾರೆ ಎಂಬುದು ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಸ್ನೇಹಿತರೆ, ನೀವು ನಿಜಕ್ಕೂ ಶ್ರೀರಾಮನ ಭಕ್ತರಾಗಿದ್ದಲ್ಲಿ ಒಂದಿಲ್ಲ ಒಂದು ದಿವಸ ಅಯೋಧ್ಯೆಗೆ ಹೋಗಿ ಈ ಭವ್ಯವಾದ ಹಾಗೂ ದಿವ್ಯ ಮಂದಿರವನ್ನು ನೋಡಿ ಪುನೀತರಾಗಬಹುದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.